ಮದುವೆಯ ಮೆಹಂದಿ ಕಾರ್ಯಕ್ರಮ ಅಂದ್ರೆ ಅಲ್ಲಿ ಗುಂಡು ತುಂಡು ಡಿಜೆಯ ಸದ್ದು ಡ್ಯಾನ್ಸ್ ಇದ್ದೇ ಇರ್ತದೆ. ಆದ್ರೆ ಉಡುಪಿಯಲ್ಲಿ ನಡೆದ ಮದುವೆಯ ಮೆಹಂದಿ ಕಾರ್ಯಕ್ರಮ ಮಾತ್ರ ವಿಶೇಷವಾಗಿತ್ತು. ಅಲ್ಲೊಂದು ಸಾಮಾಜಿಕ ಕಾರ್ಯಕ್ರಮ ನೆರವೇರಿದ್ದು ಎಲ್ಲರ ಪ್ರಶಂಸೆಗೆ ಕಾರಣವಾಯಿತು. ಉಡುಪಿಯ ಪುರಭವನದಲ್ಲಿ ನಿನ್ನೆ ನಡೆದ ಮದುವೆಯ ಮೆಹಂದಿ ಕಾರ್ಯಕ್ರಮ ಎಲ್ಲರ ಪ್ರಶಂಸೆಗೆ ಕಾರಣವಾಗಿದೆ. ಉಡುಪಿಯ ಉದ್ಯಮಿ ಭಾಸ್ಕರ್ ಶೇರಿಗಾರ್ ಅವರ ಪುತ್ರಿ ಮಾಲಶ್ರೀ ಇದೇ ತಿಂಗಳ 26ರಂದು ಕೀರ್ತೇಶ್ ಜೊತೆ ಹಸೆಮಣೆ ಏರಲಿದ್ದಾರೆ. ಮದುವೆಯ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ಮೆಹಂದಿ ಕಾರ್ಯಕ್ರಮದಲ್ಲಿ ಸಮಾಜದ 5 ಸಾಧಕರನ್ನು ಸನ್ಮಾನಿಸುವ ಕಾರ್ಯ ನಡೆಯಿತು. ಕಳೆದ ಹಲವಾರು ವರ್ಷಗಳಿಂದ ಕೃಷ್ಣ ಮಠದ ಸೆಕ್ಯೂರಿಟಿ ಕಾರ್ಯದಲ್ಲಿ ತೊಡಗಿಕೊಂಡಿರುವ ನಾಗರಾಜ್ ಹಾಗೂ ಟ್ರಾಫಿಕ್ ಪೊಲೀಸ್ ಆಗಿ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸುಶೀಲಾ ಸಾಲ್ಯಾನ್ ಅವರನ್ನು ಈ ಮೆಹಂದಿ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ನಿತ್ಯಾನಂದ ಒಳಕಾಡು ಹಾಗೂ ಕೆಎಂಸಿ ಆಸ್ಪತ್ರೆಯ ವಿನೂತನ ಪೈ ಸೇರಿ ಭಾಸ್ಕರ ಶೇರಿಗಾರ್ ಅವರ ಕುಟುಂಬಸ್ಥರು ಸನ್ಮಾನಿಸಿದರು. ಅಂದಹಾಗೆ ಭಾಸ್ಕರ್ ಶೇರಿಗಾರ್ ಉದ್ಯಮ ಜೊತೆಗೆ ಸಮಾಜ ಸೇವಕರು ಆಗಿದ್ದಾರೆ. ಅಸಹಾಯಕ ಪರಿಸ್ಥಿತಿಯಲ್ಲಿರುವವರಿಗೆ ಸಹಾಯ ಮಾಡುತ್ತಿದ್ದಾರೆ. ತನ್ನ ಮಗಳ ಮದುವೆ ಸಮಾರಂಭದಲ್ಲೂ ಅವರು ಸಮಾಜ ಸೇವೆಯ ಕಾರ್ಯವನ್ನು ಬಿಡಲಿಲ್ಲ. ಇಲ್ಲೂ ಒಬ್ಬರಿಗೆ ಸನ್ಮಾನಿಸುವ ಜೊತೆಗೆ ನೆರೆದವರ ಪ್ರಶಂಸೆಗೆ ಪಾತ್ರರಾದರು. ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಸಂಗೀತ, ನೃತ್ಯ, ಚಂಡೆ ನೃತ್ಯ, ಸ್ಪಾಟ್ ಗೇಮ್ಸ್ ಕೂಡ ಆಯೋಜಿಸಲಾಗಿತ್ತು.